ಮಂಗಳೂರಿನ ಕಾವೂರಿನ 3 ಮನೆಗಳ ಬಾವಿಗಳಲ್ಲಿ ಪೆಟ್ರೋಲಿಯಂ ಅಂಶ ಪತ್ತೆಯಾಗಿದೆ. ಕೆಪಿಟಿಸಿಎಲ್ ಸಬ್ ಸ್ಟೇಷನ್ ಮುಂಭಾಗದ 3 ಮನೆಗಳಲ್ಲಿ ಈ ಸಮಸ್ಯೆ ಕಂಡು ಬಂದಿದೆ. ಮನೆಯ ಮಾಲಕರು ಬಾವಿಯ ನೀರನ್ನು ಖಾಲಿ ಮಾಡಿಸಿದರೂ ಮತ್ತೆ ಅದೇ ಸಮಸ್ಯೆ ಪುನರಾವರ್ತನೆಯಾಗ್ತಿದೆ. 2022ರಲ್ಲಿ ಕೊರೆದ ಬಾವಿ ಇದುವರೆಗೆ ಸಮಸ್ಯೆ ಇರಲಿಲ್ಲ. ಆದರೆ 2-3 ದಿನಗಳಿಂದ ಬಾವಿ ನೀರಿನ ಮೇಲ್ಭಾಗದಲ್ಲಿ ಡೀಸೆಲ್ ಪದರ ತೆಗೆದು ನೋಡಿದಾಗ ಡೀಸೆಲ್ ವಾಸನೆ ಬರ್ತಾ ಇತ್ತು. ನೀರು ಖಾಲಿ ಮಾಡಿಸಿದಾಗ ಸಮಸ್ಯೆ ಕಂಡು ಬಂದಿದೆ. ಮುಟ್ಟಿ ನೋಡಿದರೆ ಅದು ಡೀಸೆಲ್ ರೀತಿಯೇ ಇತ್ತು, ಕೈಗೂ ಅಂಟುತ್ತಿತ್ತು ಎಂದು ಸ್ಥಳೀಯರಾದ ಸದಾಶಿವ ತಿಳಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆಗೆ ದೂರು ನೀಡಿದ್ದಾರೆ. ಡಿಎಚ್ಒ ಕಚೇರಿಗೆ ದೂರು ನೀಡಿದಾಗ ಕೂಳೂರು ಆರೋಗ್ಯ ಕೇಂದ್ರದ ಸಿಬ್ಬಂದಿಯನ್ನ ಕಳಿಸಿದ್ದಾರೆ. ಅವರು ಬಾವಿಗಳ ನೀರಿನ ಮಾದರಿ ತೆಗೆದುಕೊಂಡು ಹೋಗಿದ್ದು ವರದಿಯನ್ನ ಮಹಾನಗರ ಪಾಲಿಕೆಗೆ ನೀಡುವುದಾಗಿ ತಿಳಿಸಿದ್ದಾರೆ. ಹತ್ತಿರ ಪೆಟ್ರೋಲ್ ಬಂಕ್ ಇದ್ದು ಅಲ್ಲಿಂದ ಸೋರಿಕೆಯಾಗಿರಬಹುದು ಎನ್ನುವುದು ಸ್ಥಳೀಯರ ಗುಮಾನಿ. ಒಟ್ಟಿನಲ್ಲಿ ವರದಿ ಬಂದ ಮೇಲಷ್ಟೇ ಕಾರಣ ತಿಳಿದು ಬರಬೇಕಿದೆ. ಸಾಧಾರಣ ನವಂಬರಿಂದ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಜನಪ್ರತಿನಿಧಿಗಳು ಯಾವುದಕ್ಕೂ ರೆಸ್ಪಾನ್ಸ್ ಕೊಡೋಲ್ಲ. ನಾವಾಗ ಹೋದರೆ ಅವರು ಇದೇ ಮಾಡಲ್ಲ, ರೆಸ್ಪಾನ್ಸೇ ಮಾಡಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ನಾವು ಯಾರ ಹತ್ರ ಹೇಳಬೇಕು? ಶಾಸಕರ ನಾವು ಅಪ್ರೋಚ್ ಮಾಡಿಲ್ಲ. ಯಾಕಂದ್ರೆ ಶಾಸಕರು ನಮಗೆ ಸಿಗೋಲ್ಲ, ನಮ್ಮ ಕೈಗೆ ಸಿಗುವಂಥವ್ರಲ್ಲ. ಯಾಕಂದ್ರೆ ನಾವು ಹೋದಾಗ ಬರ್ತಾರೆ, ಇಲ್ಲಿ ಇರಿ ಅಂತ ಹೇಳ್ತಾರೆ, ಅವ್ರು ಸಿಗೋಲ್ಲ. ನಮಗೆ 70+75 ನಾವು ಹೋಗಿ ಅಲ್ಲಿ ಕಾಯ್ಲಿಕ್ಕಾಗುತ್ತಾ? ಶಾಸಕರು ಯಾರು ಬರ್ತಾರೆ ಅಂತ ನಮ್ಮ ಇಡೀ ದಿವಸ ಹೋಗ್ಲಿಕ್ಕೆ ಕಷ್ಟ, ನಾವು ನಡೆದವ್ರಿಗೆ ಕಷ್ಟ. ಅಲ್ಲಿ ಹೋಗಿ ಅವ್ರ ಹತ್ರ ಕಾಯ್ಲಿಕ್ಕಾಗುತ್ತಾ ನೀವು ಹೇಳಿ? ಕಾರಣ ನಮಗೆ ಇಲ್ಲ. ಅವಾಗ ಜಿಯೋಗ್ರಫಲ್ಲಿ ಏನು ಕಾರಣ ಅವ್ರು ಹೇಳಿ ನಮಗೇನು ಗೊತ್ತಾಗಲ್ಲ. ನಾವು ಆರ್ ಬ್ಲೈಂಡ್. ನಮಗೇನು ಗೊತ್ತಾಗುತ್ತೆ? ಇಲ್ಲೇ ನೀರು ಬರುತ್ತೆ ಹೋಗುತ್ತೆ, ನಂಗೆ ಗೊತ್ತಾಗಲ್ಲ. ಅದು ಎಲ್ಲಿಂದ ಬರುತ್ತೆ ನಮಗೂ ಗೊತ್ತಿಲ್ಲ. ಟೆಸ್ಟ್ ಕೊಟ್ಟಿದ್ದೇವೆ, ಟೆಸ್ಟ್ ರಿಪೋರ್ಟೆಲ್ಲ ಅದು ಅನ್ಫಿಟ್ ಅಂತ ಇದೆ ಅಷ್ಟೆ. ನೋಡಿದವರೆಲ್ಲ ಹೇಳಿದರು, ಪೆಟ್ರೋಲ್ ಬಂಪ್ನವರು ಕರ್ಕೊಂಡು ಬಂದಿದ್ದೆ ನಾನು. ಅವರು ಹೇಳಿದ್ರು ಡೀಸೆಲ್ ಹೌದು, ಆದರೆ ನಮ್ಮದಲ್ಲ ಅಂತೇಳಿ. ನಮಗೆ ಮತ್ತು ಅವರು ಹೇಳಿದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಂದ ಬರೋದು ಅಂತ ಹೇಳಿದ್ರೆ ಯಾವುದೇ ಪ್ರೂಫ್ ನಮ್ಮ ಹತ್ರ ಇಲ್ಲ. ಅವರು ಕೈ ಹಾಕಿ ನೋಡುವಾಗ ಇದು ಡೀಸೆಲು, ನೀವು ಬೇಕಾದರೆ ಪೆಟ್ರೋಲ್ ಅಂತ ಡೀಸೆಲ್ ವಾಶ್ ಮಾಡೋದಕ್ಕೆ ವೆಹಿಕಲ್ಗೆ ತಗೊಂಡು ಹೋಗೋದು ಅಷ್ಟು ಕೂಡ ಡೀಸೆಲ್ ಉಂಟು ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮೊದಲದು ಏನು ಬರ್ತಿರಲಿಲ್ಲ. ಹಾಗೆ ಕೆಳಗಿನ ನೀರು ಅದು ಸ್ವಲ್ಪ ಶುದ್ಧಾಗಿ ಇತ್ತು. ಇದು ಕೆಳಗೆ ಹೋದ ಹಾಗೆ ಈ ಮೋಟ್ರಿನ ಫುಟ್ಬಾಲಿಗೆ ಇದು ಸಿಕ್ಕಿದ ಹಾಗೆಲ್ಲ ಏನಾಯಿತು ಅಂತ ಹೇಳಿದರೆ ಇದರ ವಾಸನೆ ಬರಲಿಕ್ಕೆ ಶುರುವಾಯಿತು. ಆಗ ಹೇಳಿದೆ ಏನು ಡೀಸೆಲ್ ವಾಸನೆ ಬರುತ್ತೆ ಅಂತ ಹೇಳಿದರು. ಮತ್ತು ಲಾಸ್ಟಿಗೆ ತೆಗೆದು ನೋಡುವಾಗ ಎಲ್ಲ ಇದೇ ರೀತಿ ಬರ್ತದೆ. ನಮ್ಮಲ್ಲಿ ಸ್ಮೆಲ್ ಬರಲಿಕ್ಕೆ ಶುರುವಾದ ಮೊನ್ನೆ ಮಂಗಳವಾರದಿಂದ. ಯಾಕಂದ್ರೆ ನೋಡಿದ್ದೆ ನಾವು ಆಗ, ಮೊದಲು ನೋಡಿರಲಿಲ್ಲಲ್ಲ. ಅಲ್ಲಿ ಕೆಳಗಡೆ ಮನೆಯಲ್ಲಿ ಕಳೆದ ನವಂಬರಿಂದಲೇ ಹೀಗೆ ಬರ್ತಾ ಉಂಟು. ಅವರು ಖಾಲಿ ಮಾಡಿಸಿ ಬೇಕಾದ ಹಾಗೆ ತೊಳೆದು ಎಲ್ಲ ಮಾಡಿದ್ರಂತೆ. ಆದರೆ ಏನೂ ಆಗಲಿಲ್ಲ. ಈಗ ಪುನಃ ಮೊನ್ನೆ ಖಾಲಿ ಮಾಡಿಸಿದ್ರು. ಅದು ನಾನು ಹೋಗಿದ್ದೆ ನೋಡಲಿಕ್ಕೆ. ಆಗ ಒಂದು ಬದಿಯಲ್ಲಿ ಸಣ್ಣಗೆ ಒಸರಿದಾಗ ಬರ್ತದೆ ಈ ಡೀಸೆಲ್ ಒಂದು ತೇವ ಅದರ ಹಾಗೆ, ಎಣ್ಣೆ ಹಾಗೆ. ಇದರಲ್ಲೂ ಕೂಡ ಹಾಗೆ ಬರ್ತಿತ್ತು. ಸುಮಾರು ಹಿಂದಿನ 65 ವರ್ಷದಿಂದ ಇರುವಂಥ ಬಾವಿ ಇದು. ಆದರೆ ನಾವು ಈ ಡೀಸೆಲ್ ಮಿಕ್ಸ್ಡ್ ಅಂತ ಬಂದದ್ದು ರೀಸೆಂಟ್ಲಿ. ನಮಗೆ ನವೆಂಬರ್ ತಿಂಗಳಿಂದ ನಾವು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೇವೆ. ಇಲ್ಲದಿದ್ದರೆ ನಾವೆಲ್ಲ ಅಂದರೆ ಮನೆ ಬಳಕೆಗೆ, ಕುಡಿಲಿಕ್ಕೆ ಎಲ್ಲ ನಾವು ಯೂಸ್ ಮಾಡ್ತಿದ್ದಂಥ ಬಾವಿ. ಪಾಪ ಸುತ್ತಮುತ್ತಲಿನವರಿಗೆಲ್ಲ ನೀರಿಲ್ಲದಾಗ ಈ ಬಾವಿಯಿಂದಲೇ ಯೂಸ್ ಮಾಡೋದು ಅವರೆಲ್ಲ. 2 ಸಲ ನಾವು ನೀರು ಖಾಲಿ ಮಾಡಿದೆವು, ಆದರೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. 2 ಸಲ ಸಹ ಸೇಮ್ ನಮಗೆ ಡೀಸೆಲ್ ಮಿಕ್ಸ್ಡ್ ನೀರೇ ಇರೋದು.